بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس. اللهم صل على رسولك سيدنا محمد وعلى آله وأصحاب سيدنا محمد. اللهم أوصلنا بالنقمة لأرواحنا وأرواح من قرآنك العظيم إلى حضرة حبيبك سيدنا محمد صلى الله عليه وسلم وإلى حضرات أهل الخير وأهل العلم أجمعين. اللهم أعلي درجاتهم عندك يا رب العالمين. اللهم أمدنا بمدحهم واحمنا بحمايتهم وانصرنا بنصرتهم يا خير الناصرين. ربنا آتنا خير الدنيا وخير الآخرة واصرف عنا شر الدنيا وشر الآخرة. اللهم بارك لنا يا رب العالمين. اللهم اجعل حركاتنا وسكناتنا وسائر أفعالنا وأعمالنا في رضاك ومرضاتك يا رب العالمين. اللهم اغفر للمؤمنين والمؤمنات والمسلمين والمسلمات الأحياء منهم والأموات. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಜಂಟಿ ಆಶ್ರಯದಲ್ಲಿ ಯನಪಯ್ಯ ಮೆಡಿಕಲ್ ಕಾಲೇಜ್ ದಾರ್ಲಕಟ್ಟೆ ಇವರ ಸಹಭಾಗಿತ್ವದಲ್ಲಿ ಆಯೋಜಿಸಿರುವ ಬೃಹತ್ ರಕ್ತದಾನ ಶಿಬಿರದ ಈ ವೇದಿಕೆಯಲ್ಲಿ ಯುಎನ್ಡಿ ಫೌಂಡೇಶನ್ ಎಂಬ ಸಂಘಟನೆಯ ಬಗ್ಗೆ ಸಣ್ಣದಾಗಿ ಒಂದು ಪರಿಚಯವನ್ನ ಮಾಡಲು ಇಚ್ಛಿಸ್ತಾ ಇದ್ದೇನೆ. ಯುಎನ್ಡಿ ಉನ್ನತಿ ಹಾಗೂ ಉನ್ನತಿ ಎಂಬ ಘೋಷವಾಕ್ಯದೊಂದಿಗೆ 2015 ಜುಲೈ 5ರಂದು ರೂಪೀಕೃತಗೊಂಡ ಸಂಘಟನೆಯಾಗಿರುತ್ತದೆ. ಯುಎನ್ಡಿ ಒಟ್ಟು 37 ಸದಸ್ಯರನ್ನ ಒಳಗೊಂಡಿರುವ ಈ ಸಂಘಟನೆ ಕಳೆದ 4 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರಹಸ್ಯವಾಗಿ ಯಾವುದೇ ಪ್ರಚಾರವಿಲ್ಲದೆ ಸದಸ್ಯರಿಂದ ಬಂದಂತಹ ಸದಸ್ಯತ್ವದ ಮೊತ್ತದಿಂದ ಮಾತ್ರ ಒಟ್ಟುಗೂಡಿಸಿಕೊಂಡು ನಮ್ಮ ಸಮುದಾಯದಲ್ಲಿರುವ ತೀರಾ ನಿರ್ಗತಿಕರ ಕಡು ಬಡವರ ಕಣ್ಣೊರೆಸುವ ಸಾಂತ್ವನ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ರಕ್ತದಾನದ ಬಗ್ಗೆ ಹೇಳುವುದಾದರೆ 2 ವರ್ಷಗಳ ಹಿಂದೆ ನಮ್ಮ ನಿರ್ದೇಶಕರು ಹಾಗೂ ಹಲವು ಸದಸ್ಯರು ತುಂಬಾ ಸಲ ಕಮಿಟಿ ಮೀಟಿಂಗ್ ಅಲ್ಲಿ ಹಾಗೂ ಮಹಾಸಭೆಯಲ್ಲಿ ಕೂಡ ಪ್ರಸ್ತಾಪಿಸುತ್ತಿದ್ದರು. ಆದರೂ ಅದಕ್ಕೆ ಸಮಯ ಇದೀಗ ಒದಗಿ ಬಂದಿದೆ. ಅದನ್ನ ಬ್ಲಡ್ ಹೆಲ್ತ್ ಕೇರ್ ಇದರ ಜಂಟಿ ಆಶಯದೊಂದಿಗೆ ಮಾಡಲು ಸರ್ವಶಕ್ತನಾದ ಅಲ್ಲಾಹ್ ನಮಗೆ ತೌಫೀಕ್ ನೀಡಿದ್ದಾನೆ. ಅಲ್ಹಮ್ದುಲಿಲ್ಲಾ. ರಕ್ತದಾನದ ಬಗ್ಗೆ ಹೇಳುವುದಾದರೆ ಪವಿತ್ರ ಕುರ್ಆನಿನ 5ನೇ ಅಧ್ಯಾಯದ 32ನೇ ಆಯತ್ತಿನ ಒಂದು ಭಾಗದಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಮನ್ ಅಹ್ಯಹಾ ಫಕಅನ್ನಮಾ ಅಹ್ಯನ್ನಾಸ ಜಮೀಅ. ಒಬ್ಬನ ಜೀವ ಉಳಿಸಿದರೆ ಇಡೀ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ ಎಂಬ ಸಿದ್ಧಾಂತವನ್ನು ಪವಿತ್ರ ಕುರ್ಆನ್ ನಮ್ಮೊಂದಿಗೆ ಹೇಳಿರಬೇಕಾದರೆ ಇದಕ್ಕಿಂತ ದೊಡ್ಡ ಉತ್ತೇಜನ ನಮಗೆ ಬೇರೆ ಬೇಕಾಗಿಲ್ಲ. ನನ್ನ ಜವಾಬ್ದಾರಿಯಾದ ಸ್ವಾಗತ ಭಾಷಣವನ್ನ ನಾನು ಮುಂದುವರಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ದುವಾ ಮಾಡುವುದರ ಮೂಲಕ ಚಾಲನೆ ನೀಡಿದ ಅಬ್ದುಲ್ ಹಫೀಜ್ ಅಲ್ ಫಾಜ್ಲಿ ಉಸ್ತಾದರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಈ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ರಕ್ತದಾನ ಮಾಡುವುದರ ಮೂಲಕ ಉದ್ಘಾಟಿಸಲಿರುವ ನಮ್ಮ ಯುಎನ್ಡಿ ಫೌಂಡೇಶನ್ ಇವರ ನಿರ್ದೇಶಕರಾದ ಮೊಹಮ್ಮದ್ ಮಿಸ್ಬಾರ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮೊದಲು ವಿದ್ಯಾಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಜನಾಬ್ ಪಂಡಿತ್ ಮೊಹಮ್ಮದ್ ರವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಶೇಖ್ ಫಯಾಜ್ ಅಲಿ ಬೈಂದೂರ್ ಮುಖ್ಯ ಸಲಹೆಗಾರರು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್, ಜನಾಬ್ ನಜೀರ್ ಹುಸೇನ್ ಗೌರವಾಧ್ಯಕ್ಷರು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್, ಜನಾಬ್ UN ಇಬ್ರಾಹಿಂ
ಸಂಚಾಲಕರು ಮದನಿ ವಿದ್ಯಾಸಂಸ್ಥೆ, ಜನಾಬ್ ವಿ ಇಸ್ಮಾಯಿಲ್ ಸದಸ್ಯರು ಉಳ್ಳಾಲ ನಗರಸಭೆ, ಜನಾಬ್ ಅಸ್ಗರುನಿ ಸದಸ್ಯರು ಉಳ್ಳಾಲ ನಗರಸಭೆ, ಜನಾಬ್ ಮೊಹಮ್ಮದ್ ಅಜ್ಮಾಲ್ ಅಧ್ಯಕ್ಷರು UMB ಫೌಂಡೇಶನ್, ಜನಾಬ್ VP ಫಯಾಜ್ ಉಪಾಧ್ಯಕ್ಷರು UMB ಫೌಂಡೇಶನ್, ಜನಾಬ್ ಅಬ್ದುಲ್ ಮುತ್ತಲಿಬ್ ಗೌರವಾಧ್ಯಕ್ಷರು UMB ಫೌಂಡೇಶನ್ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಎಲ್ಲ ಸದಸ್ಯರನ್ನು ಹಾಗೂ ಯನಪವ ಮೆಡಿಕಲ್ ಕಾಲೇಜ್ ವೈದ್ಯರ ಸಂಪೂರ್ಣ ತಂಡವನ್ನು ಹಾಗೂ ಎಲ್ಲ ಸದಸ್ಯ ಮಿತ್ರರನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ದ್ವಾ ಮೂಲಕ ಚಾಲನೆ ಮಾಡಿದ ಬಹುಮಾನರಾದ ಅಬ್ದುಲ್ ಹಫೀಜ್ ಉಸ್ತಾದರನ್ನು ಒಂದೆರಡು ಮಾತಾಡಿ ಆಹ್ವಾನಿಸ್ತಾ ಇದ್ದೀನಿ. قال رسول الله صلى الله عليه وسلم يرحموا من في الأرض يرحمكم من في السماء. ಈ ವೇದಿಕೆಯಲ್ಲಿ ಕುಳಿತಿರುವಂತಹ ಮದನಿ ಎಜುಕೇಷನ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿಯು, ನನ್ನ ಸರ್ವವಾದ ನನ್ನನ್ನು ಈ ರೀತಿ ಬೆಳೆಸಿದಂತಹ ಪೂಜ್ಯ ತಂದೆಯವರೇ ಹಾಗೂ ಮುಖ್ಯ ಅತಿಥಿಗಳೇ, ಗಣ್ಯ ವ್ಯಕ್ತಿಗಳೇ, ಈ ಕ್ಯಾಂಪಿಗೆ ಸಹಕಾರವನ್ನು ನೀಡುವ ಯಾನಪೈ ಮೆಡಿಕಲ್ ಕಾಲೇಜಿನ ವೈದ್ಯ ವಿಭಾಗದವರೇ, ಬ್ಲಡ್ ಕ್ಯಾಂಪ್ ಎಂಬುದು, ರಕ್ತದಾನವೆಂಬುದು ಅತಿ ಶ್ರೇಷ್ಠವಾದ ಪ್ರತಿಫಲ ಸಿಗುವಂತಹ ದಾನವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಇರ್ಹಮು ಮನ್ ಫಿಲ್ ಅರ್ದ್ ಯರ್ಹಮ್ಕುಮ್ ಮನ್ ಫಿಸ್ ಸಮಾ. ಭೂಮಿಯಲ್ಲಿ ಇರುವವರೊಂದಿಗೆ ನೀವು ಕರುಣೆ ತೋರಿಸಿದರೆ ಆಕಾಶದಲ್ಲಿರುವ ಮಲಕುಗಳು ಹಾಗೂ ಆಕಾಶ ಭೂಮಿ ಒಡೆಯನಾದ ಅಲ್ಲಾಹನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ. ಅದರ ಭಾಗವಾಗಿದೆ ಆ ಹದೀಸಿನಿಂದ ಪ್ರೇರಣೆಗೊಂಡಾಗಿರಬಹುದು ಯು ಆ್ಯಂಡ್ ಯು ಎಂಬ ಫೌಂಡೇಶನ್ ಈ ಮಹತ್ತರವಾದ ಕಾರ್ಯಕ್ರಮಕ್ಕೆ ಮುಂದೆ ಬಂದಿವೆ. ಸತ್ಯದಲ್ಲಿ ನನಗೆ ತುಂಬ ಸಂತೋಷವಾಯಿತು. ಯು ಆ್ಯಂಡ್ ಯು ಎಂಬ ಗ್ರೂಪ್, ಈ ಫೌಂಡೇಶನ್, ಅದರ ಬಗ್ಗೆ ತಿಳಿದದ್ದೇ ಹೀಗಷ್ಟಾಗಿದೆ. ನಮ್ಮ ಊರಲ್ಲಿ ಬೆಳೆದಂತಹ ಆ ಫೌಂಡೇಶನ್ ಕುರಿತು, ಅದರ ಕಾರ್ಯಕ್ರಮದ ಅದರ ಪ್ರವರ್ತನೆ ಕುರಿತು ತಿಳಿಯಲು ತುಂಬ ಸಮಯ ತೆಗೆಯಿತಲ್ಲ, ತುಂಬ ಲೇಟ್ ಆಯಿತಲ್ಲ ಎಂಬ ಕೇಳಿದರವಿದೆ. ಅಲ್ಲಾಹು ಅದಕ್ಕೆ ಬೇಕಾಗಿ ದುಡಿಯುವ ಯುವಕರಿಗೆ ತಕ್ಕದಾದ ಪ್ರತಿಫಲವನ್ನು ನೀಡಲಿ. ಇಂದು ವೈದ್ಯಕೀಯ ಲೋಕ ಅಥವಾ ಸೈನ್ಸಿಸ್ಟ್ಗಳು ಅದೆಷ್ಟೋ ಉತ್ತರಕ್ಕೆ ಹೇಳಿದ್ದಾರೆ. ಭೂಮಿಯಲ್ಲಿ ಸಮುದ್ರದಲ್ಲಿ ಅಡಿಗಳಲ್ಲಿ ಎಷ್ಟೋ ಅಡಿಗಳಿಗೆ ತಲುಪಿ ಅದರಿಂದ ಏನನ್ನು ಕಂಡುಹಿಡಿಯುವ ಅಥವಾ ಆಕಾಶ ಮೇಲೆತ್ತಿ ಮೇಲೇರಿ ಅದರಿಂದ ಹಲವಾರು ಕಾರ್ಯಗಳನ್ನು ಕಂಡುಹಿಡಿಯುವಂತಹ ನಮ್ಮ ಸೈನ್ಸಿಸ್ಟ್ಗಳು ಈ ನಿಮಿಷವರೆಗೆ ಇದುವರೆಗೆ ಕಂಡುಹಿಡಿಯಲಾಗದಂತಹ ಒಂದು ಕಾರ್ಯವಾಗಿದೆ ರಕ್ತವನ್ನು ಕೃತಕವಾಗಿ ಉಂಟು ಮಾಡುವುದು ಎಂಬುದು. ಆದ್ದರಿಂದ ರಕ್ತವು ಅವಶ್ಯಕತೆಯಾದರೆ ಇಂತಹ ಒಂದು ದಾನದಿಂದ ಮಾತ್ರ ಸಾಧ್ಯವಾಗುವುದು. ಆದುದರಿಂದ ಇಂತಹ ಕಾರ್ಯಕ್ರಮಗಳಿಗೂ ನಾವು ಸಹಕರಿಸುತ್ತಾ ಅದಕ್ಕೆ ಬೇಕಾಗುವ ಪ್ರೋತ್ಸಾಹಗಳನ್ನು ಯಾವ ರೀತಿಯಲ್ಲಿ ನಮ್ಮಿಂದ ಆಗುತ್ತದೆ ಅದಕ್ಕೆ ನೀಡಬೇಕು ಎಂದು ಹೇಳುತ್ತಾ, ನಮ್ಮಲ್ಲಿ ಆರೋಗ್ಯ ಇರುವ 18 ವರ್ಷದ ಮೇಲಕ್ಕೆ, ಅದೇ ರೀತಿ 50 ವರ್ಷದವರೆಗೆ ರಕ್ತವನ್ನು ಕೊಡಬಹುದೆಂದು ಆಗಿದೆ ವೈದ್ಯರ ಸಂಶೋಧನೆ. ಆದ್ದರಿಂದ ಅದರೊಳಗಿರುವ ಎಲ್ಲರೂ ರಕ್ತವನ್ನು ಕೊಟ್ಟು ಮಹತ್ತರವಾದ ದಾನವನ್ನು ಮಾಡಬೇಕೆಂದು ಹೇಳುತ್ತಾ, ಕೊನೆಯದಾಗಿ ಜೀವವನ್ನು ಉಳಿಸುವುದು ವೈದ್ಯರು, ಡಾಕ್ಟರ್ ಮಾತ್ರವಲ್ಲ, ಇಂತಹ ರಕ್ತದಾನಿಗಳಿಂದಲೂ ಆಗುತ್ತದೆ ಎಂದು ಹೇಳುತ್ತಾ, ಈ ಅವಸರವನ್ನು ಕೊಟ್ಟಂತಹ ಇವು ಹಾಗೂ ಎಲ್ಲ ಸಂಘಟಕರಿಗೂ
ಶುಭಾಶಯಗಳನ್ನು ಹೇಳುತ್ತಾ ಅಲ್ಲಾಹು ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ರಕ್ತದಾನದ ಬಗ್ಗೆ ಚುಟುಕಾಗಿ ವಿವರಿಸಿದ ಡಾಕ್ಟರ್ ನಿಶಾ ಮ್ಯಾಮ್ ಅವರನ್ನು ವೇದಿಕೆ ಕರೆಯುತ್ತೇವೆ. ರಕ್ತದಾನದ ಮಾಹಿತಿ, ಇದರ ಬಗ್ಗೆ ಮಾಹಿತಿ ನೀಡಬೇಕು. ಎಲ್ಲ ಆರ್ಗನೈಸರ್ಸ್ಗೂ ಎನ್ಎಫ್ಐ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ಇದು ರಕ್ತದಾನ ಅಂದರೆ ಒಂದು ಶ್ರೇಷ್ಠ ದಾನ. ಯಾಕೆಂದರೆ ಬೇರೆ ಎಲ್ಲ ವಸ್ತುಗಳನ್ನು ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಾಗುತ್ತೆ, ಬಟ್ ರಕ್ತ ಒಂದು ಬೇರೆ ಜೀವಿ. ಯಾರಿಗಾದರೂ ರಕ್ತ ಬೇಕಿದ್ರೆ ಒಂದು ಮನುಷ್ಯನೇ ರಕ್ತ ದಾನ ಮಾಡಬೇಕು. ಆ್ಯಂಡ್ ನಮ್ಮ ಶರೀರದಲ್ಲಿ ಅರೌಂಡ್ 5 ಲೀಟರ್ಸ್ ಆಫ್ ಬ್ಲಡ್ ಇದೆ. ಅದರಿಂದ ಬರೀ 450 ml ಅಷ್ಟೇ ತಗೋತೀವಿ. ಸೊ ಇದೊಂದು 450ರಿಂದ 3 ಜನಕ್ಕೆ ಯೂಸ್ ಆಗುತ್ತೆ. ಸೊ ನಿಮ್ಮದು ಒಂದು ರಕ್ತದಾನದಿಂದ 3 ಜನದ ಜೀವವನ್ನು ಉಳಿಸ್ಬೋದು. ಸೊ ಏನಂದರೆ ನೀವು ರೇರ್ ಬ್ಲಡ್ ಗ್ರೂಪ್ ಇರೋರು ಯಾವುದಾದ್ರೂ ಆರ್ಗನೈಸರ್ಸ್ ಜೊತೆ ಅವ್ರದ್ದು ಹೆಸರುಗಳನ್ನು ಕೊಟ್ಟು ಒಂದು ಫ್ರೀಕ್ವೆಂಟ್ಲಿ ಬ್ಲಡ್ ಡೊನೇಟ್ ಮಾಡಬೇಕಂತ ನಾನು ಹೇಳ್ತೇನೆ. ಆ್ಯಂಡ್ ಇದರಿಂದ ಅನೇಕ ಅಡ್ವಾಂಟೇಜಸ್ ಉಂಟು. ಒಂದು ನಮ್ಮದು ಬೇರೆ ಕಾಯಿಲೆಗಳಿಂದೆಲ್ಲ ಕಮ್ಮಿ ಆಗುತ್ತೆ. ಕ್ಯಾನ್ಸರ್ ರಿಸ್ಕ್ ರಿಡ್ಯೂಸ್ ಮಾಡುತ್ತೆ. ಬ್ಲಡ್ ಸ್ಟಿಮ್ಯುಲೇಷನ್ ಅಂದರೆ ಬೋನ್ ಮ್ಯಾರೋದಲ್ಲಿ ಬ್ಲಡ್ ಪ್ರೊಡ್ಯೂಸ್ ಆಗೋದು. ಅದರಿಂದ ರಕ್ತದಾನ ಮಾಡಿದರೆ ಮೋರ್ ಆ್ಯಂಡ್ ಮೋರ್ ಸ್ಟಿಮ್ಯುಲೇಷನ್ ಆಗುತ್ತೆ ರಕ್ತ ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ಎಲ್ಲರೂ ಮುಂದೆ ಬಂದು ರಕ್ತದಾನ ಮಾಡಲಿಕ್ಕೆ ನಾನು ಹೇಳ್ತೇನೆ. ಹಾಗೂ ರಕ್ತದಾನಿಗಳು, ನಾ ಪ್ರಥಮವಾಗಿ ಫೌಂಡೇಶನ್ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಈ ಎರಡು ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ತಾವು ಏನು ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದೀರಾ, ಈ ಕಾರ್ಯ, ಈ ಕೆಲಸ ನಿಮ್ಮ ಸಾಧನೆಯ. ಇಂಥ ಕ್ಯಾಂಪ್ಗಳಿಂದ ನಾವು ಬ್ಲಡ್ಡನ್ನು ಒಟ್ಟು ಮಾಡಿ ಆಸ್ಪತ್ರೆ ಮುಖಾಂತರ ರೋಗಿಗಳಿಗೆ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ, ನಮಗೆ ಅವಕಾಶ ಸಿಕ್ಕಿದೆ. ಅದಕ್ಕೋಸ್ಕರ ಒಂದೆರಡು ಮಾತು ಬ್ಲಡ್ ಹೆಲ್ತ್ ಕೇರ್ ಬಗ್ಗೆ ಹೇಳ್ತೀನಿ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್. ಇದು 1 ವರ್ಷ ಮುಂಚೆ ನಮ್ಮ ಉಳ್ಳಾಳು, ಸೂರತ್ಕಲ್, ಮ್ಯಾಂಗ್ಳೂರಿನ ಎಲ್ಲ ಯುವಕರು ಸೇರಿ ಒಂದು ಸಂಘಟನೆ ಕಟ್ಟಾಕಿದ್ರು. ಎಲ್ಲರ ಉದ್ದೇಶ ಒಂದೇ ಇದ್ದಿತ್ತು, ಏನಂದ್ರೆ ಹಾಸ್ಪಿಟ್ಲ್ಗಳು, ನಮ್ಮ ಮ್ಯಾಂಗ್ಳೂರು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಹಾಸ್ಪಿಟ್ಲ್ ಇರೋದ್ರಿಂದ ರಕ್ತದ ಕೊರತೆ ಆಗ್ತಾ ಇದೆ. ಈ ರಕ್ತದ ಕೊರತೆಯನ್ನು ನಾವು ಯಾವ ರೀತಿ ಪೂರೈಸಬೇಕು, ನಮ್ಮ ಹತ್ರ ಆದಷ್ಟು ಪ್ರಯತ್ನ ಪಟ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿ ತೋರಿಸೋಣ. ನಮಗೆ ಸಮಾಜ ಏನು ಕೊಟ್ಟಿದೆ ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅದು ತೋರಿಸ್ಕೊಡೋಣ ಹೇಳಿ ಯುವಕರ ಪಡೆಯನ್ನು ಕಟ್ಟಿದ್ದೇವೆ. ಅಲ್ಹಮ್ದುಲಿಲ್ಲಾ, ಇವತ್ತು 36ನೇ ಕ್ಯಾಂಪ್ ನಮ್ದು. 4,000ಕ್ಕಿಂತ ರಕ್ತ ನಾವು ಒಂದು ವರ್ಷದಲ್ಲಿ ಪೂರೈಕೆ ಮಾಡಿ ಹಾಸ್ಪಿಟಲ್ ಮುಖಾಂತರ ರೋಗಿಗಳಿಗೆ ಕೊಡುವ ಕೆಲಸ ಮಾಡಿದ್ದೇವೆ. ಇನ್ಶಾಲ್ಲಾ ಇದೇ ತಿಂಗಳಲ್ಲಿ ನಮ್ದು 1 ವರ್ಷದ ಆಚರಣೆ ಇದೆ. ತಾವೆಲ್ಲ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ರೆ ಯು ಫ್ರೆಂಡ್ಸ್ ಯುವಕರ ತಂಡ, ನಾನು ಕೇಂದ್ರ ಅವರು ಸ್ವಾಗತ ಭಾಷಣದಲ್ಲಿ ಹೇಳ್ತಾ ಇದ್ರು ಈ ಸಂಘಟನೆ ಆಗಿ ಬಂತೇಳಿ. ಅಲ್ಹಮ್ದುಲಿಲ್ಲಾ, ತಾವು ನಮ್ಮೊಟ್ಟಿಗೆ ಸೇರ್ಕೊಂಡಿದ್ರು. ಇದು ನಂತರ 10 ಹಲವು ಕ್ಯಾಂಪ್ಗಳನ್ನು ನಾವು ಮಾಡೋಣ, ಸಮಾಜಕ್ಕೆ ಒಂದು ಮಾದರಿ ಆಗೋಣ. ಅದೇ ರೀತಿ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ. ಇವತ್ತೊಂದು ರಕ್ತದಾನಿಗಳಿಗೆ ಒಂದು ಕಿವಿ ಮಾತಾಡ್ತೀನಿ. ರಕ್ತದಾನಿಗಳೇ, ತಾವು ಮಾಡುವ ಈ ಕಾರ್ಯ ಅಲ್ಹಮ್ದುಲಿಲ್ಲಾ ಒಳ್ಳೆಯ ಕಾರ್ಯ, ಆಶ್ರಯಗೋಸ್ಕರ ಮಾಡುವ ಕಾರ್ಯ. ಅಲ್ಲ ನಿಮ್ಗೆಲ್ಲ ಈ ಕೆಲಸವನ್ನು ಕಬೂಲ್ ಮಾಡಲು ದುವಾ ಮಾಡ್ತೀನಿ. ಮುಂದಿನದಾಗಿ ನಮಗೆ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಲು ಅವಕಾಶ ಮಾಡಿಕೊಟ್ಟ ಮೊದಲ ವಿದ್ಯಾಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಯಾದ ಜನ ಪಂಡಿತ್ ಮೊಹಮ್ಮದ್ರನ್ನು ಆಹ್ವಾನಿಸ್ತಾ ಇದ್ದೀವಿ. ಸಮಯದ ಅವಕಾಶ ಕಮ್ಮಿ ಇದೆ. ಈ ಮಹತ್ವಪೂರ್ಣವಾದ ಇದು ಬಹಳ ದೊಡ್ಡ ಕಾರ್ಯಕ್ರಮ ಇದು. ನೀವು ಇದು ವರ್ಷಕ್ಕೆ 1 ಸಲ ಅಲ್ಲ, ವರ್ಷಕ್ಕೆ 1 ಸಲ ಅಲ್ಲ, ವರ್ಷಕ್ಕೆ 4 ಸಲ ಮಾಡೋದಾದರೂ ನಮ್ಮ ಈ ಹಾಲನ್ನು ನಾವು ಯಾವ ಕೇಳಿದರೂ ಖಂಡಿತವಾಗಿ ನಾವು ಕೊಡ್ತೇವೆ. ಈ ರಕ್ತದಾನ ಅಂದರೆ ಇದು ತುಂಬ ದಾನ ಉಂಟು. ವಿದ್ಯಾದಾನ, ರಕ್ತದಾನ, ಮತ್ತೆ ಇಂಥ ಕೆಲವು ದಾನ ಇದ್ದಾರೆ. ಎಲ್ಲರಿಗಿಂತ ಮಹತ್ವದ ದಾನ ಎಂದರೆ ರಕ್ತದಾನ. ಯಾಕೆಂದರೆ ಆಹಾರ ಇಲ್ಲದೆ ಎಷ್ಟು ದಿವಸ ಕೆಲವು ಸಲ ಬದುಕಬಹುದು, ವಿದ್ಯೆ ಇಲ್ಲದೆ ಬದುಕಬಹುದು, ಆದರೆ ರಕ್ತ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ.
ನೀವೀಗ ರಕ್ತದಾನ ಮಾಡುವಂತಹ ಕೆಲಸ ಎಂದರೆ ನಿಮ್ಮ ಶರೀರದಲ್ಲಿರುವಂತಹ 19 ಪಾಲಿನಲ್ಲಿ 1 ಪಾಲು ಮಾತ್ರನೇ ಕೊಡ್ತೀವಿ. ಅಂದರೆ 4.5, 5.5, 6.5 ಲೀಟರ್ವರೆಗೆ ನಮ್ಮ ಮೈ ಮೇಲೆ ರಕ್ತ ಇದೆ. ನಾವು ತೆಗೆಯುವಂಥ ರಕ್ತ ಈಗ ಕೇವಲ 300 ml ಮಾತ್ರ. ಇದು 2-3 ದಿವಸದಲ್ಲಿ ಪುನಃ ಕವರ್ ಆಗ್ತದೆ. ತೆಗೆದಿದ್ದರೂ ಕವರ್ ಆಗುವುದಿಲ್ಲ. ಇದು ಮಹತ್ವದ ಕಾರಣ ಪುನಃ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಜೀವ ಉಳಿಸುವುದೆಂದರೆ ಇಡೀ ಮಾನವ ಜನಾಂಗವನ್ನೇ ಉಳಿಸಿದಂತೆ. ಅಂತಹ ಒಂದು ಪವಿತ್ರವಾದ ಇದು ರಕ್ತ ಇದು ಎಲ್ಲಿಂದಲೂ ತಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಫ್ಯಾಕ್ಟರಿಯಲ್ಲಿ ನಾವು ಕೊಡುವಂಥ 300 ml ರಕ್ತಕ್ಕೆ 10,000 ಕೊಟ್ಟು ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಂತಹ ದಾನಿಗಳಿಂದ ಮಾತ್ರ ತೆಗೆದು ಅದನ್ನು ಕೊಡಬೇಕಾಗ್ತದೆ. ಆದ್ದರಿಂದ ನೀವೆಲ್ಲರೂ ಇದನ್ನು ಆದಷ್ಟು ಬೇಗ ತೆಗೆದು ಅದು ಅಗತ್ಯದವರಿಗೆ ತಲುಪುವಂತೆ ಮಾಡಬೇಕೆಂದು ಕೇಳಿಕೊಳ್ತಾ ಅವಕಾಶ ಆದಾಗೆ 2 ಮಾತು ಮಾತಾಡಲಿಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರುವ ಯು ಇಸ್ಮಾಯಿಲ್ ಸದಸ್ಯರು, ಉಳ್ಳಾಲ ನಗರಸಭೆ, ಎನ್ ಇಬ್ರಾಹಿಂ ಸಂಚಾಲಕರು ಮತ್ತು ವಿದ್ಯಾಸಂಸ್ಥೆ, ಅಸ್ಗರ್ ಅಲಿ ಸದಸ್ಯರು, ಉಳ್ಳಾಲ ನಗರಸಭೆ, ಎಲ್ಲರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಆಗಲೇ ಸ್ವಾಗತ ಮಾಡಿದ್ದೆ. ಈಗ ಅವರ ಉಪಸ್ಥಿತಿಯಲ್ಲಿ ಮೊದಲನೇ ಸ್ವಾಗತ ಮಾಡುತ್ತಾ ಚುಟುಕಾಗಿ 1-2 ಮಾತುಗಳನ್ನು ಹೇಳಲು ನಮ್ಮ ಸೇರಿದ ಸಹಕಾರ ಬಿರುದಾಂಕಿತ ಯು ಇಸ್ಮಾಯಿಲ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಮತ್ತು ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ವತಿಯಿಂದ ನಡೆಯುವಂತಹ ಈ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ ಡಾಕ್ಟರ್ ಪಂಡಿತ್ ಮೊಹಮ್ಮದ್ ರವರೇ, ಅದೇ ರೀತಿ ಈ ಶಾಲೆಯ ಸಂಚಾಲಕರಾದಂತಹ ಎನ್ ಇಬ್ರಾಹಿಂ ರವರೇ, ಅದೇ ರೀತಿ ನಮ್ಮ ಈ UMBAನ ಅಧ್ಯಕ್ಷರಾದಂತಹ ನಮ್ಮ ಅಜ್ಮಾಲ್ ಅವರು, ಅದೇ ರೀತಿ ನಿರ್ದೇಶಕರಾದಂತಹ ನಮ್ಮ ಆತ್ಮ ಮಿತ್ರರು, UMBAನ ನಿರ್ದೇಶಕರು ಮತ್ತು ಸ್ಥಾಪಕರು ಆದಂತಹ ಮಿಸ್ಬರ್ ಅವರು, ಅದೇ ರೀತಿ ಬ್ಲಡ್ ಹೆಲ್ತ್ ಕೇರ್ನ ನಮ್ಮ ಇವರ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಮಿತ್ರರು, UMBA ನಮ್ಮ ಉಳ್ಳಾಲ ನಗರಸಭೆಯ ನಮ್ಮ ಸಹೋದರರಾದಂತಹ ಅಲಿ ಅಸ್ಗರ್ ಅವರು, ಶತರ್ ಸ್ಪೋರ್ಟ್ಸ್ ಮಂಚಿರ ಇದರ ಅಧ್ಯಕ್ಷರಾದಂತಹ ನಜೀರ್ ಅವರು ಈಗಾಗಲೇ ನಮಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ದುವಾ ಮಾಡುವಂತ ನಮ್ಮ ಆತ್ಮೀಯ ಉಸ್ತಾದರಾದಂತಹ ಹಫೀಜ್ ರವರು, ಅದೇ ರೀತಿ ಈ ಒಂದು UMBA ಸಂಘದ ನಮಗೆ ಈಗಾಗಲೇ ಉಳ್ಳಾಲಕ್ಕೆ ನೀರಿನ ಗುತ್ತಿಗೆದಾರರಾದಂತಹ ತೌಸಿಯವರು, ಅದೇ ರೀತಿ ಇಂತನಿಯವರು ನಮ್ಮ ಈಗಾಗಲೇ ನಮ್ಮನ್ನು ಈ ಕಾರ್ಯಕ್ಕೆ ನಿರೂಪಣೆ ಮಾಡುವಂತಹ ನಮ್ಮ ಆತ್ಮಮಿತ್ರ ನಮ್ಮ ಸರಿಗಳವರು, UMBA ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ಸೇರಿದಂತಹ ಊರಿನ ಜನರು. ಈಗಾಗಲೇ UMBA ಇಲ್ಲಿ ಒಂದು ಸ್ಥಾಪನೆ ಇದೆ, ಇದಕ್ಕೆ 4-5 ವರ್ಷ ಆಗಿದೆ ಅಂತ ಹೇಳಿದರೆ ಅವಾಗ ನಮಗೆ ಸಂತೋಷವಾಗ್ತಾ ಇದೆ. ಕಾರಣ ನಮ್ಮ ಈ ಪ್ರದೇಶದಲ್ಲಿ ನಾವು ಇಲ್ಲಿ ಕೆಲಸದಾಗಿದ್ದರೂ ಕೂಡ ನಮ್ಮ ಮೊದಲೇ ಹೇಳ್ತಾ ಇದ್ದು, ನಮ್ಮ ಈ ಅಲೇಕಲ ಮಹಲ್ಲ ಮಾತ್ರ ಅಲೇಕಲ ಕರಿಯ ಒಂದು ಪ್ರದೇಶ ಬರ್ಕತ್ನ ಪ್ರದೇಶ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಏಕೆಂದ್ರೆ ಹಲವಾರು ಸಂಘ ಸಂಸ್ಥೆಗಳು ಈ ಅಲೇಕಲ ಕರಿಯ ಪ್ರದೇಶದಲ್ಲಿದೆ. ಅದು ಹೆಚ್ಚಾಗಿ ಹೇಳುವಾಗಲೇ ಅಲೇಕಲ ಈ ಮಹಲ್ಲದಲ್ಲಿ ತುಂಬಾ ಸಂಘ ಸಂಸ್ಥೆಗಳು ಎಲ್ಲರಿಗೂ ತಿಳಿದಂತ ಆಗಿದೆ. ಇದು ಕೂಡ ಇದು ಯಾರಿಗೂ ತಿಳಿದಿರಲಿಲ್ಲ. ಕಾರಣ ಇದಕ್ಕೆ ನಾನು ತಿಳಿದಾಗ ಉಳ್ಳಾಲದಲ್ಲಿ ಹಲವು ಪ್ರದೇಶದ ಜನರು ಇದರಲ್ಲಿ ಸದಸ್ಯರಾಗಿದ್ದಾರೆ. ಕಾರಣ ಅನೇಕಲ್ಲ ಒಂದು ಊರಿನವರು ಮಾತ್ರ ಅಲ್ಲ, ಮೇನಂದಗಿ ಅವರಿದ್ದಾರೆ. ಉಳ್ಳಾಲದ ಹಲವು ಭಾಗದ ಜನ ಇದರಲ್ಲಿ ಸದಸ್ಯರಾಗಿರುವುದು ನನಗೆ ತುಂಬಾ ಸಂತೋಷವಾಗಿದೆ. ಬಹುಶಃ ಇವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಎಷ್ಟೋ ಮದುವೆ ಸಮಾರಂಭಗಳಲ್ಲಿ ಇವರು 33-35 ಸದಸ್ಯರಿಗೆ ಇದ್ದಾರೆ ಅಂತ ತಿಳಿದು ಸಂತೋಷವಾಗ್ತದೆ. ಇವರು ಖುದ್ದು ಇವರ ಕೈಯಿಂದಲೇ ಹಣ ಹಾಕಿ ಕೊಡುವಂಥದ್ದು ಮಾತ್ರ ನಾನು ನೋಡಿದ್ದು. ಅವರನ್ನು ಕೇಳಿದಾಗ ಅವರು ಹೇಳಿದ್ದು, ನಾವು ಯಾರತ್ರ ಮನೆಯ ಹತ್ರ ಹೋಗಿ ಇದುವರೆಗೆ ನಾವು ಹಣವನ್ನು ನಾವು ಪಡೆದಿಲ್ಲ. ನಮ್ಮ ಇರುವಂಥ ಎಲ್ಲ ಸದಸ್ಯರುಗಳು ಕೂಡ ಒಳ್ಳೆಯ ದಾನಿಗಳು ಮತ್ತು ಒಳ್ಳೆಯ ಉದ್ಯೋಗಸ್ಥರು, ಸ್ವಂತ ಉದ್ಯೋಗದಲ್ಲಿರುವವರು ಹೇಳುವಾಗ ನನಗೆ ಸಂತೋಷವಾಯಿತು. ಅಲ್ಲಾಹು ಅವರಿಗೆ ಇನ್ನೂ ಕೂಡ ಎತ್ತರಕ್ಕೆ ಏರಿಸಲಿದ್ದ ಈ ಸಂದರ್ಭದಲ್ಲಿ ನಾನು ದುವಾವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಏನು ಅನೇಕ ಸದಸ್ಯರುಗಳು ನಮ್ಮನ್ನು ಹೇಳಿದ್ರು, ನೀವು ಕಾರ್ಯಕ್ರಮವಾಗುವಾಗ ನಾವು ಯಾವತ್ತೂ ಯಾರಿಗೂ ಹೇಳಿಲ್ಲ.
ಗೊತ್ತಾಗಬಾರ್ದು, ಅಲ್ಲಾನೇ ಗೊತ್ತಾಗಲು ಸಾಕು ಅಂತ ತಿಳಿಸಿದ್ರು. ಅದು ಹೇಳಿ ನಿಮಗೆ ಉಳಿದವರು ಕಾರ್ಯಕ್ರಮ ಮಾಡಿದವರು ನೀವು ಸಮಾಜಕ್ಕೆ ಇದನ್ನು ಬಯಾನ ಮಾಡಬೇಕು, ತಿಳಿಸಬೇಕು. ತಿಳಿಸಿದ್ರೆ ಮಾತ್ರ ಮತ್ತೊಬ್ಬರಿಗೆ ಬೇಕು ಅವಕಾಶ ಆಗಿ ಸಿಗ್ತದೆ. ಹೀಗೆ ಮಾಡುವ ನಾವು ಕೂಡ ಅವರ ಹಾಗೆ ಮಾಡಬೇಕಂತ ಹೇಳಿದಾಗ ಅವರು ಅಷ್ಟಕ್ಕೆ ಒಪ್ಪಿಲ್ಲ, ಅದು ಸರಿಯಲ್ಲ ಅಂತ ಹೇಳಿ ಮತ್ತು ಬ್ಲಡ್ ಎಲ್ಲ ಗೊತ್ತಾಗಬೇಕಲ್ಲ ಅಂತ ಹೇಳಿ ಮಾತ್ರ ನಾವೊಂದು ಕಟೌಟ್ ಹಾಕಿದ್ದೇವೆ. ಒಂದು ನಾವು ಯಾವುದಕ್ಕೂ ಕೂಡ ಚೇತನಕ ನಾವು ಮಾಡಲಿಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಈ ಒಂದು ಒಳ್ಳೆ ರಕ್ತದಾನ ಕಾರ್ಯಕ್ರಮಗಳು ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅಲ್ಹಮ್ದುಲಿಲ್ಲಾ. ರಕ್ತ ವಿರೋಧವಾದ ಪಂಡಿತ ವಿಷಯ ಎಲ್ಲರಿಗೂ ಮಾತ್ರ ಗೊತ್ತಿದೆ ಹೊರತು ಅದರ ಪರಿಣಾಮ, ಅದರ ದುಃಖ ಅಥವಾ ಅದರ ಗಂಭೀರತೆ ಯಾವ ರೀತಿ ಇದೆ, ಯಾರಿಗೆ ಬಂದಿದೆ ಅದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ರಕ್ತದಾನ ಮಾಡುವುದು ಒಂದು ಕ್ಯಾಂಪ್ ಆದರೆ ಬರ್ತಾರೆ, ರಕ್ತ ಕೊಡ್ತಾರೆ, ಹೋಗ್ತಾರೆ, ಅವರ ಕೆಲಸ ಮುಗಿತು. ಆದರೆ ಈ ರಕ್ತವನ್ನು ಯಾರು ಪಡೆಯುತ್ತಾರೋ ಅವರ ವಿಷಯ ನೋಡಬೇಕಾದರೆ ಸ್ನೇಹಿತರೆ, ಒಮ್ಮೆ ಆಸ್ಪತ್ರೆಗೆ ಹೋದರೆ ಅವರ ದುಃಖ, ಆ ಕಣ್ಣಲ್ಲಿರುವ ದುಃಖವನ್ನು ಯಾವ ರೀತಿ ಇದೆ ಅದನ್ನು ಯಾರು ಕೂಡ ನೋಡಿಲ್ಲ. ಏಕೆಂದರೆ ಬ್ಲಡ್ ಹೆಲ್ತ್ ಕೇರ್ ಯಾಕಾಗಿ ಬಂತು, ಯಾಕಾಗಿ ಈ ಸಂಸ್ಥೆ ಆಯಿತು, ಅದು ಯಾವಾಗ ಆಯಿತು ಅಂತ ಹೇಳಿದರೆ ಸ್ನೇಹಿತರೆ, ಜುಲೈ 25, 2018ರಲ್ಲಿ ಒಂದು ಚಿಕ್ಕ ಗಿಡವಾಗಿ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆ ಎಂಬ ವಾಟ್ಸಪ್ ಮೂಲಕ ನಾವೊಂದು ಸಂಸ್ಥೆ ರಚಿಸಿ, ಇದರ ಪರಿಣಾಮ ಏನೆಂದರೆ ಯಾವುದೇ ರೋಗಿಗೆ ಹಿಂದೂ ಆಗಲಿ, ಕ್ರೈಸ್ತ ಆಗಲಿ ಅಥವಾ ಯಾವುದೇ ಇನ್ನೊಬ್ಬ ಜಾತಿ ಆಗಲಿ, ಇವರಿಗೆ ರಕ್ತದ ಪರಿಣಾಮ ಇದನ್ನು ನೋಡಿ ಅವರ ಗಂಭೀರತೆ ನೋಡಿ ಆಸ್ಪತ್ರೆಗಳಲ್ಲಿ, ಯಾಕೆಂದ್ರೆ ಎಲ್ಲಾ ಜಾತಿಯವರು ಸೇರುವುದು ಅದು ಒಂದೇ ಸ್ಥಳ ಆಸ್ಪತ್ರೆ ಮಾತ್ರ. ಅಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಭೇದವಿಲ್ಲ ಅನ್ನೋ ನೋಡಿ ಆ ಆಸ್ಪತ್ರೆಯಲ್ಲಿ ಎಲ್ಲರೂ ಒಂದೇ ಸಹಪಾಠಿಗಳಾಗಿ ಒಂದೇ ಕುಟುಂಬಸ್ಥರ ಹಾಗೆ ಅಲ್ಲಿ ಬಂದು ನೆರವೇರಿಸಿದ. ಆದರೆ ರಕ್ತದ ವಿಷಯ ಕೇಳಿದಾಗ ಎಲ್ಲರೂ ಜಾತಿ ನೋಡದೆ ರಕ್ತ ಕೊಡ್ತಾರೆ. ರಕ್ತ ಸಿಗದ ಸಮಯದಲ್ಲಿ ಒಂದು ಜಾತಿಯನ್ನು ಇನ್ನೊಬ್ಬ ಜಾತಿಗೆ ಕೊಟ್ಟು, ಯಾವ ರೀತಿ ಅಂದರೆ ಇಸ್ಲಾಂನಲ್ಲಿ ಪ್ರವಾದಿ ಹೇಳ್ತಾರೆ, ಇಸ್ಲಾಂನಲ್ಲಿ ಹಂದಿ ಮಾಂಸ ಯಾವ ರೀತಿ ಹರಾಮಾಗಿದೆಯೋ ಆ ವ್ಯಕ್ತಿಗೆ ಒಬ್ಬ ಕ್ರೈಸ್ತ ಧರ್ಮದಲ್ಲಿ ರಕ್ತ ಕೊಡುವಾಗ ಅವಾಗ ನಾವು ಹೇಳಿದಿಲ್ಲ ನಿನ್ನ ರಕ್ತ ಬೇಡ, ನೀನು ಹಂದಿ ಮಾಂಸ ಹೇಳಿ. ಅಥವಾ ಇನ್ನೊಬ್ಬ ಜಾಸ್ತಿ ಪೂಜಾರಿಯಾಗಲಿ ಅಥವಾ ಭಟ್ರಾಗಲಿ ಅವರು ಫುಲ್ ವೆಜ್ ಆಗಿರ್ತಾರೆ, ಆವಾಗ ಅವರಿಗೆ ರಕ್ತ ಬೇಕಾದ ಸಂದರ್ಭದಲ್ಲಿ ಅವರು ಹೇಳಿದಿಲ್ಲ ನಿಮಗೆ ನಾನ್ ವೆಜ್ ರಕ್ತ ಬೇಡ ಅಂತ ಹೇಳಿ. ಆವಾಗ ನಾವು ನೋಡ್ತಿರೋದು ಒಂದು, ನಮ್ಮ ಜೀವ ಬೇಕು, ನಮ್ಮ ಜೀವ ಉಳಿಬೇಕು ಅಂದ್ರೆ ಯಾವ ಜಾತಿಯ ರಕ್ತ ಕೂಡವಾದರೂ ನಾವು ಪಡೆಯುತ್ತೇವೆ. ಆವಾಗ ನಾವು ಕೇಳುವುದಿಲ್ಲ ಈ ಯಾವ ಜಾತಿಯ ಅಂತೇಳಿ. ಸ್ನೇಹಿತರು, ರಕ್ತದ ವಿಷಯ ವಾಟ್ಸಪ್ ಗ್ರೂಪ್ ಅಲ್ಲಿ ಹಲವಾರು ಬಂದಿರ್ತದೆ. ಆದರೆ ಅದನ್ನು ನಾವು ಫಾರ್ವರ್ಡ್ ಮಾಡ್ತೇವೆ ಹೊರತು ನಾವು ಕಾಲ್ ಮಾಡಿ ಕೇಳುವುದಿಲ್ಲ ನಿಮ್ಗೆ ರಕ್ತ ಬೇಕಾ, ಅಥವಾ ನಾವು ಕೊಡಕ್ಕೆ ಕೂಡ ರಜೆ ಆಗಿರೋದಿಲ್ಲ. ಯಾಕೆಂದ್ರೆ ನಮ್ಗೆ ಪುರ್ಸೊತ್ತಿಲ್ಲ, ಬ್ಯುಸಿ ಆಗಿರ್ತೇವೆ, ತಮ್ಮ ಕಾರ್ಯಗಳು ಬ್ಯುಸಿ ಆಗಿರ್ತೇವೆ ಹೊರತು ಇನ್ನೊಬ್ಬರ ಕಷ್ಟವನ್ನು ನಾವು ಅರ್ಥ ಮಾಡದೆ ಅದನ್ನು ಬೇರೆಯವರು ಕಳಿಸ್ತೇವೆ ಅಥವಾ ಹೊರತು ಅಲ್ಲಿಗೆ ಬಿಟ್ಟು ಬಿಡ್ತೀರಾ. ಸ್ನೇಹಿತರು, ಇಂತಹ ಸನ್ನಿವೇಶ ನಿಮಗೆ ಬಂದರೆ ಆ ಮೆಸೇಜ್ ಅನ್ನು ಡೈರೆಕ್ಟ್ ಆಗಿ ಬ್ಲಡ್ ವರ್ಕ್ ಸಂಸ್ಥೆಯ ಕಾರ್ಯದರ್ಶಿ ಯಾರಿದ್ದಾರೋ ಅವರಿಗೆ ಕಳಿಸಿ, ಅಥವಾ ಆ ಸಂದೇಶವನ್ನು ನಮ್ದು ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೆ ಕಳಿಸಿ. ಇನ್ನು ನಂಬರ್ ಇಲ್ಲಾದಂದ್ರೆ ಡೈರೆಕ್ಟ್ ಆಗಿ ಗೂಗಲ್ ಹೋಗಿ www.bloodhelp.org ಟೈಪ್ ಮಾಡಿ ನಮ್ಮ ಕಾರ್ಯಕರ್ತ ನಂಬರ್ ಅದನ್ನು ಡೈರೆಕ್ಟ್ ಆಗಿ ಬರುತ್ತೆ, ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಅದು ಹೊರತು ಅದನ್ನು ಹಾಗೆ ಬಿಟ್ಟು ಬಿಡಬೇಡ ಎಂದು ಹೇಳ್ತಾ, ಯಾಕೆಂದ್ರೆ ಒಂದು ವೇಳೆ ಆ ರಕ್ತದ ಅಗತ್ಯ ನಿಮಗೆ ಬಂದರೆ ಅದರ ಪರಿಣಾಮಕಾರಿ ಹೇಗೆ ಇರುತ್ತದೆ ನಿಮಗೆ ಮಾತ್ರ ಗೊತ್ತಾಗದೆ ಹೊರತು ಇನ್ನೊಬ್ಬರಿಗೆ ಗೊತ್ತಾಗಲ್ಲ ಎಂದು ಹೇಳ್ತಾ, ರಕ್ತದಾನಗಳಲ್ಲಿ ಇನ್ನೊಂದು ಹೇಳ್ತಾ 3 ತಿಂಗಳಿಗೆ ರಕ್ತದಾನ ಮಾಡಿ ಇನ್ನೊಬ್ಬ ಜೀವನ ಉಳಿಸಿ. ನೀವು ಮಾಡಿದ ಒಂದು ರಕ್ತದಾನವನ್ನು 3 ಜೀವ ಉಳಿಸುವ ಕಾರ್ಯಕ್ರಮ ನಡೆಯುತ್ತೇವೆ. ಅದು ನಮಗೆ ಗೊತ್ತಿರಲ್ಲ, ಯಾಕೆಂದ್ರೆ ನಾವು ಕೊಡ್ತೇವೆ ಬರ್ತೇವೆ ಅಷ್ಟೇ. ಎಲ್ಲರನ್ನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮತ್ತೆ ಜನಾಬ್ ಮೊಹಮ್ಮದ್ ಮಿಸ್ಬಾಹ್. ಕಾರಣ ಈ ಸಂಘಟನೆಯ ಸ್ಥಾಪಕರಾಗಿದ್ದು ಸ್ಥಾಪಕ ನಿರ್ದೇಶಕರಾಗಿರುತ್ತಾರೆ. ಈ ಸಂಘಟನೆಯಲ್ಲಿ ಸದ್ರೀಗ ಇರುವ 99% ಸದಸ್ಯರನ್ನು ಮುಖತಃ ಭೇಟಿಯಾಗಿ ನಮ್ಮ ಧ್ಯೇಯವನ್ನು ಅವರಿಗೆ ಮನವರಿಕೆ ಮಾಡಿಸಿಕೊಂಡು ಅವರನ್ನ ಸದಸ್ಯರನ್ನಾಗಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಹಾಗೂ
ಕಳೆದ 4 ವರ್ಷಗಳಿಂದ ಸಂಘಟನೆಯನ್ನು ಯಾವುದೇ ಸಮಸ್ಯೆ ಬಾರದ ರೀತಿಯಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿ ನಮ್ಮ ಸಮುದಾಯದ ನಿರ್ಗತಿಕರ ಹಾಗೂ ತೀರ ಬಡವರ ಸೇವೆಯನ್ನು ಮಾಡುವಲ್ಲಿ ನಮ್ಮ ನಿರ್ದೇಶಕರಾದ ಮಿಸ್ಬಾರ್ ಅವರ ಪಾತ್ರ ಪ್ರಮುಖವಾಗಿದ್ದು ಹಾಗೂ ನಿಷ್ಕಲಂಕ ವ್ಯಕ್ತಿತ್ವ, ನಿಸ್ವಾರ್ಥ ಸೇವಾ ಮನೋಭಾವ, ವಿಶಾಲವಾದ ಮನಸ್ಸನ್ನು ಹೊಂದಿರುವ ನಿರ್ದೇಶಕರು ಸಂಘಟನೆಯ ಯಾವುದೇ ಮೀಟಿಂಗಿಗೆ ಹಾಗೂ ಕಾರ್ಯಚಟುವಟಿಕೆಗೆ ಮತ್ತು ಸಂಘಟನೆಗೆ ಸಂಬಂಧಪಟ್ಟ ಇನ್ನಿತರ ಕೆಲಸಗಳಿಗೆ ತಮ್ಮ ಸ್ವಗ್ರಹವನ್ನು ನೀಡಿ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಇದನ್ನು ಸರ್ವಶಕ್ತನಾದ ಅಲ್ಲಾಹನು ಕಬೂಲ್ಗೊಳಿಸಲಿ ಹಾಗೂ ಇನ್ನು ಮುಂದೆಯೂ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಸಮುದಾಯದ ಕಣ್ಣೊರೆಸುವ ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲಾಹ ತೌಫೀಕ್ ನೀಡಲಿ ಎಂದು ಹೇಳುತ್ತಾ ಅವರನ್ನು ಸನ್ಮಾನಿಸಲು ಬಹುಮಾನ್ಯರಾದ ಅಬ್ದುಲ್ ಹಫೀಜ್ ಅಲ್ಫಾಜುಲ್ ಉಸ್ತಾದರನ್ನು ಎಲ್ಲ ಅತಿಥಿಗಳನ್ನು ಒಟ್ಟಾಗಿ ಅವರಿಗೆ ಸನ್ಮಾನಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಿತ್ರರು ಖಜಾಂಜಿಯಾದ ನೂರುದ್ದೀನ್ ಅವರಾಗಿರುತ್ತಾರೆ. ಕಳೆದ 4 ವರ್ಷಗಳಿಂದ ಸಂಘಟನೆಯ ಖಜಾಂಜಿಯಾಗಿ ತನ್ನ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಎಲ್ಲ ಸದಸ್ಯರಿಂದ ತಿಂಗಳ ಸದಸ್ಯತ್ವ ಮೊತ್ತದ ಬಗ್ಗೆ ಕರೆ ಮಾಡಿ ಅವರಿಂದ ಸಮಯಕ್ಕೆ ಸರಿಯಾಗಿ ಸದಸ್ಯತ್ವವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರುತ್ತಾರೆ ಹಾಗೂ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಅಲ್ಲಾಹನು ಕಬೂಲ್ಗೊಳಿಸಲಿ, ಪರಿಪೂರ್ಣ ಆಫಿಯತ್, ಆರೋಗ್ಯ, ಹಿಮ್ಮತ್ತನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ದುಆ ಮಾಡ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಸದಸ್ಯರ ಸಹಕಾರ ಇನ್ನು ಮುಂದಕ್ಕೂ ಅಗತ್ಯವಿದೆ. ಇನ್ನೂ ಹಲವು ಕಾರ್ಯ ನಮ್ಮಿಂದ ಆಗಬೇಕಿದೆ, ಹಲವು ಯೋಜನೆಗಳಿದೆ. ಇನ್ಶಾ ಅಲ್ಲಾ ಇಷ್ಟರ ಮೇರೆಗೆ ನಾವು ಯಾವ ರೀತಿ ಮಾಡ್ತಾ ಬಂದಿದ್ದೇವೆಯೋ ಅದೇ ರೀತಿ ಮುಂದುವರಿಸಬೇಕೆಂಬ ಪ್ರಯತ್ನವೂ ಇದೆ. ಇನ್ಶಾ ಅಲ್ಲಾ ಇಲ್ಲಿಗೆ ನಾನು ಸಭಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ.